ಜನವರಿಯಲ್ಲಿ ನಡೆಯಲಿರುವಂತಹ ಉಡುಪಿಯ ಪುತ್ತಿಗೆ ಮಠದ ಪರ್ಯಾಯಕ್ಕೆ ಸಕಲ ಸಿದ್ಧತೆಗಳು ಈಗಾಗಲೇ ಭರದಿಂದ ಸಾಗ್ತಾ ಇವೆ. ಈ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ನಡೆದಂತಹ ಕಟ್ಟಿಗೆ ಮುಹೂರ್ತ ಇಂದು ಸಂಪನ್ನಗೊಂಡಿತು. ಪರ್ಯಾಯದ ಮುನ್ನ ಪ್ರತಿ ಮಠವು ನಡೆಸುವ ಅನೇಕ ಧಾರ್ಮಿಕ ವಿಧಿವಿಧಾನಗಳಲ್ಲಿ 4 ಮುಹೂರ್ತಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಪರ್ಯಾಯ ಅವಧಿಗೆ ಬೇಕಾದ ಬಾಳೆ ಎಲೆ, ಸಂತರ್ಪಣೆಗೆ ಅಕ್ಕಿ, ಉರುವಲಿಗೆ ಕಟ್ಟಿಗೆ, ಬಳಿಕ ಭತ್ತ ಮುಹೂರ್ತ ಹೀಗೆ ಭಕ್ತರ ಪ್ರಸಾದಕ್ಕಾಗಿ ಪರ್ಯಾಯದ ಅವಧಿಗೆ ಬೇಕಾದ ಸಿದ್ಧತೆಗಳು ಮೊದಲೇ ನಡೆಯುತ್ತೆ. ಅದರಲ್ಲಿ ಬಾಳೆ, ಅಕ್ಕಿ ಬಳಿಕ ಕಟ್ಟಿಗೆ ಮುಹೂರ್ತ ನೆರವೇರಿದ್ದು ಭತ್ತ ಮುಹೂರ್ತವನ್ನು ಮಾತ್ರ ಬಾಕಿ ಇದೆ ಎಂದು ಮಠದ ಆಡಳಿತ ಮಂಡಳಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದೆ. ಈ ಸಂದರ್ಭ ಮಠದ ದಿವಾನರು, ಭಕ್ತರು, ಗಣ್ಯರು ಅಧಿಕ ಸಂಖ್ಯೆಯಲ್ಲಿ ಕಟ್ಟಿಗೆ ಮುಹೂರ್ತದಲ್ಲಿ ಪಾಲ್ಗೊಂಡಿದ್ದರು.